11 ವರ್ಷ ಪ್ರಾಯದಲ್ಲಿಯೇ ಯಕ್ಷರಂಗ ಪ್ರವೇಶ, 56 ವರ್ಷಗಳ ಅದ್ಭುತ ಸೇವೆ. ಯಕ್ಷಗಾನವನ್ನೇ ಉಸಿರಾಗಿಸಿಕೊಂಡಿದ್ದ ಮುಂಡಾಜೆ ಸದಾಶಿವ ಶೆಟ್ಟಿ ಅಸ್ತಂಗತ. ಯಕ್ಷರಂಗದಲ್ಲಿ ಅಬ್ಬರಿಸಿದ ಮುಂಡಾಜೆ ಸದಾಶಿವ ಶೆಟ್ಟರ ನಿಧನಕ್ಕೆ ಗಣ್ಯರ ಕಂಬನಿ. ಸಿದ್ಧ 5 ನಿಮಿಷದಲ್ಲಿ ಅಡ್ಯಾಪ್ಟಬಲ್ ತಯಾರಾಗುವ ನಾವು ಸ್ವಿಚ್ ಆನ್ ಸ್ವಿಚ್ ಆಫ್ ಕಲಾವಿದ ಅಂತ ಹೇಳೋದು. ಬಿಡಾರದಲ್ಲಿಯೂ ಮನೆಯಲ್ಲಿಯೂ ಶೌಕಿಯಲ್ಲಿಯೂ ರಂಗಸ್ಥಳದಲ್ಲಿಯೂ ನಾವು ಸೇರಿಸಿಕೊಳ್ಳಬೇಕಾದ ಕಲಾವಿದ, ನಿರ್ವ್ಯಸನಿ ಸಜ್ಜನ. ತೆಂಕುತಿಟ್ಟಿನ ಯಕ್ಷಗಾನ ವೇಷಧಾರಿ ಮುಂಡಾಜೆ ಸದಾಶಿವ ಶೆಟ್ಟಿಯವರು ಶನಿವಾರ ರಾತ್ರಿ ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ. ಸದಾಶಿವ ಶೆಟ್ಟಿಯವರು ಕಟೀಲು ಮೇಳದಲ್ಲಿ ಕಳೆದ 23 ವರ್ಷಗಳಿಂದ ವೇಷಧಾರಿಯಾಗಿ ಹಾಗೂ 5ನೇ ಮೇಳದ ಪ್ರಬಂಧಕರಾಗಿ ಸೇವೆಯನ್ನು ಸಲ್ಲಿಸಿದ್ದು, ಯಕ್ಷಗಾನ ಕ್ಷೇತ್ರದಲ್ಲಿ ಸುಮಾರು 56 ವರ್ಷಗಳ ಸುದೀರ್ಘ ಅನುಭವ ಹೊಂದಿದವರಾಗಿದ್ದಾರೆ. ಪಟ್ಲ ಸತೀಶ್ ಶೆಟ್ಟಿ ಭಾಗವತಿಕೆಯಲ್ಲಿ ಯಕ್ಷಪ್ರಿಯರಿಂದ ಬಹುಬೇಡಿಕೆ ಹೊಂದಿದ್ದ ಕಟೀಲಿನ 5ನೇ ಮೇಳದಲ್ಲಿದ್ದ ಸದಾಶಿವ ಶೆಟ್ಟಿಯವರು ಪ್ರಬಂಧಕರಾಗಿ ಎಲ್ಲ ಕಲಾವಿದರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ರು. ಇನ್ನು ಮೇಳದ ತಿರುಗಾಟ ಆರಂಭವಾದರೆ ಮೇಳದ ಆರಂಭದಿಂದ ಕೊನೆಯವರೆಗೆ ಮನೆಗೂ ಕೂಡ ಬಾರದೆ ಸಮರ್ಪಣಾ ಭಾವದಿಂದ ಸದಾಶಿವ ಶೆಟ್ಟಿಯವರು ಮೇಳವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ರು. ವಿದ್ಯುನ್ಮತಿ ಕಲ್ಯಾಣ ಪ್ರಸಂಗ ಪುಸ್ತಕದಲ್ಲಿ ಮುಂಡಾಜಿಯವರ ಸ್ತ್ರೀ ವೇಷದ ಚಿತ್ರ ಮುಖಪುಟದಲ್ಲಿದ್ದು, ಅವರ ವೇಷದ ಸರಣಿಯ ಬಗ್ಗೆ ಒತ್ತಿ ಹೇಳುತ್ತೆ. ಪುಂಡುವೇಷ, ರಾಜವೇಷ, ನಾಟಕೀಯ ವೇಷಗಳಲ್ಲಿ ನುರಿತ ಕಲಾವಿದರಾಗಿದ್ದ ಮುಂಡಾಜಿಯವರಿಗೆ ಕಳೆದ ವರ್ಷವಷ್ಟೇ ಕದ್ರಿ ಕಂಬಳ ಬಾಲಕೃಷ್ಣ ಶೆಟ್ಟಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. ಸದಾಶಿವ ಶೆಟ್ಟಿಯವರು ತಮ್ಮ 11ನೇ ವರ್ಷದಲ್ಲಿ ಶ್ರೀ ಧರ್ಮಸ್ಥಳ ಯಕ್ಷಗಾನ ಕೇಂದ್ರದ ಪ್ರಥಮ ತಂಡದ ಕಲಾವಿದನಾಗಿ ಯಕ್ಷನಾಟ್ಯವನ್ನ ಕಲಿತು ಧರ್ಮಸ್ಥಳ ಮೇಳದಲ್ಲಿ ಹಂತ ಹಂತವಾಗಿ ಬೆಳೆದು ಪುಂಡುವೇಷ, ಸ್ತ್ರೀವೇಷ, ರಾಜವೇಷ, ಎದುರು ವೇಷಗಳಲ್ಲಿ ಪ್ರಬುದ್ಧತೆಯನ್ನ ಸಾಧಿಸಿ ಕದ್ರಿ, ಕುಂಬ್ಳೆ, ಮಧೂರು, ಸಸಿಹಿತ್ಲು, ಬಪ್ಪನಾಡು ಮೇಳಗಳಲ್ಲಿ ತುಳು, ಕನ್ನಡ ಪ್ರಸಂಗಗಳಲ್ಲಿ ವೈವಿಧ್ಯ ಪಾತ್ರಗಳಲ್ಲಿ ಮೆರೆದಿದ್ರು. ಮಾನಿಷಾದ ಪ್ರಸಂಗದಲ್ಲಿ ಸದಾಶಿವ ಶೆಟ್ಟಿಯವರ ವಾಲ್ಮೀಕಿ ಪಾತ್ರ, ಸುಧನ್ವ ಅರ್ಜುನ ಪ್ರಸಂಗದಲ್ಲಿ ಅರ್ಜುನ ಪಾತ್ರ, ಮಧು ಕೈಟಬ ಪ್ರಸಂಗ, ಕಂಸವದೆಯಲ್ಲಿ ಕಂಸನ ಪಾತ್ರ, ಜಾಂಬವತಿ ಕಲ್ಯಾಣದಲ್ಲಿ ಜಾಂಬವನ ಪಾತ್ರ, ಹೀಗೆ ಹಲವು ಪಾತ್ರಗಳ ಮೂಲಕ ಸದಾಶಿವ ಶೆಟ್ಟಿಯವರು ಜನಾನುರಾಗಿದ್ರು. ಕಳೆದ 23 ವರ್ಷಗಳಿಂದ ಕಟೀಲು ಮೇಳದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದ ಮುಂಡಾಜಿಯವರು ಮೇಳದ ಪ್ರಬಂಧಕರಾಗಿಯೂ ಜನಪ್ರಿಯತೆಯನ್ನು ಗಳಿಸಿದ್ರು. ಸದಾಶಿವ ಶೆಟ್ಟಿಯವರು ಸಜ್ಜನ ವ್ಯಕ್ತಿ, ಮೃದು ಸ್ವಭಾವ, ಒಳ್ಳೆಯ ಹೊಂದಾಣಿಕೆ, ಯಾವುದೇ ವೇಷ ಕೊಟ್ಟರೂ ಧರಿಸಲಿಕ್ಕೆ ಸಿದ್ಧನಿದ್ದ ಕಲಾವಿದ. ಇಂತಹ ಮೇರು ಕಲಾವಿದನನ್ನ ಕಳೆದುಕೊಂಡಿರುವುದು ತುಂಬಲಾರದ ನಷ್ಟವಾಗಿದೆ ಎಂದು ಹಿರಿಯ ವಿದ್ವಾಂಸ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಸಂತಾಪವನ್ನು ಸೂಚಿಸಿದ್ದಾರೆ. 2 ತಿಂಗಳ ಹಿಂದೆ ಸಿಕ್ಕಿದ ಚುರುಕು ಮಾತು ನನ್ನ ಮಕ್ಕಳಾಗಿತ್ತು. ವೆರಿ ಫ್ರೆಂಡ್ಲಿ, ಒಳ್ಳೆ ತಾರುಣ್ಯ ಇತ್ತು. ಈಗಿನ ಆಯುರ್ಮಾನದಲ್ಲಿ ಹೇಗೂ 10 ವರ್ಷ ಬದುಕಬಹುದಾದ ಪ್ರಾಯ. ಪಕ್ಕನ ಬಿಟ್ಟು ಮುಂಡಾಜೆ ಸದಾಶಿವ ಶೆಟ್ಟಿ 3-4 ಕಾರಣಗಳಿಂದ ನಮಗೆ ಅವರ ಆತ್ಮೀಯರು. ಸಣ್ಣ ಪ್ರಾಯದಲ್ಲಿ ಅವರ ವೇಷ ನೋಡಿದ್ದೇನೆ, ಹವ್ಯಾಸಿಯಲ್ಲಿ ನಾವು ಒಟ್ಟಿಗೆ ವೇಷ ಮಾಡಿದ್ದೇವೆ. ಒಳ್ಳೆ ಹೊಂದಾಣಿಕೆಯ ಕಲಾವಿದ, ಯಾವುದೇ ವೇಷ ಮಾಡಬಲ್ಲ. ಎಲ್ಲ ಹಿರಿಯ ಕಲಾವಿದರು, ತುಂಬ ಒಳ್ಳೆಯ ಕಲಾವಿದರಿದ್ದ ಕಾಲಕ್ಕೆ ಧರ್ಮಸ್ಥಳ, ಕಟೀಲು, ಕದ್ರಿ ಮೇಳಗಳಲ್ಲಿ ಕಡತೂರು ಕಾಗದರು, ನರಸಿಂಹ ಭಟ್ರು, ಗೋವಿಂದ ಭಟ್ರು, ರಾಮಾಯಣ, ಇದೇ ಪುಣಿಚದವರು ಎಲ್ಲ ಹೀಗೆ ದೊಡ್ಡ ಕಲಾವಿದರ ಒಡನಾಟದಲ್ಲಿ ಬೆಳೆದವ. ಅದನ್ನು ಗ್ರಹಿಸಿಕೊಂಡವ. ಚಂದದ ಮಾತು. ಸ್ತ್ರೀವೇಷ, ಪುರುಷ ವೇಷ, ಅಗತ್ಯ ಇದ್ದರೆ ಅರ್ಧ ಬಣ್ಣದ ವೇಷ, ಯಾವುದು ಮಧು ಕೈಟಬ, ಹೀಗೆ ಯಾವ ವೇಷಕ್ಕೂ ಸಿದ್ಧ 5 ನಿಮಿಷದಲ್ಲಿ ಅಡ್ಯಾಪ್ಟಬಲ್ ತಯಾರಾಗುವ ನಾವು ಸ್ವಿಚ್ ಆನ್ ಸ್ವಿಚ್ ಆಫ್ ಕಲಾವಿದ ಅಂತ ಹೇಳೋದು. ಸ್ವಿಚ್ ಮಾಡಿದ ಹಾಕಿದಾಗ ಮಾಡ್ತೀವಿ. ತುಂಬ ಆಡಳಿತಕ್ಕೆ ಸಹಕಾರಿ. ಹಲವು ವರ್ಷದಿಂದ ನಮ್ಮ ದೇವಿ ಪ್ರಸಾದ್ ಹೊರಗಣ್ಣನವರ ಮೇಳದಲ್ಲಿ 20 ವರ್ಷದಿಂದ ಯಶಸ್ವಿ ಮತ್ತು ಪ್ರಾಮಾಣಿಕ ವ್ಯವಸ್ಥಾಪಕನಾಗಿದ್ದರು. ರಂಗಸ್ಥಳದಲ್ಲಿ ಶುಕ್ರ ವ್ಯವಹಾರ, ಶುಕ್ರ ಮೂಮೆಂಟ್ ಹಗಲು ಕೂಡ. ಬಿಡಾರದಲ್ಲಿಯೂ ಮನೆಯಲ್ಲಿಯೂ ಶೌಕಿಯಲ್ಲಿಯೂ ರಂಗಸ್ಥಳದಲ್ಲಿಯೂ ನಾವು ಸೇರಿಸಿಕೊಳ್ಳಬೇಕಾದ ಕಲಾವಿದರು,
ನಿರ್ವ್ಯಸನಿ ಸಜ್ಜನ. ಸದಾಶಿವ ಶೆಟ್ಟಿ ಅಂತಹ ಒಳ್ಳೆಯ ಕಲಾವಿದನಿಗೆ ಮೋಕ್ಷಪ್ರದ ಖಂಡಿತ ಆಗ್ತದೆ. ಆದರೆ ನಾವು ಹೇಳೋದು ಇನ್ನೊಂದು ಅರ್ಥದಲ್ಲಿ, ಅವನ ಗುಣ, ಅವನ ಸ್ನೇಹಶೀಲತೆ, ಅವನ ಕಲಾಭಿವ್ಯಕ್ತಿ ಪುನರ್ಜನ್ಮವನ್ನು ಪಡೆಯಲಿ, ಪುನರುದ್ಧಾರ. ಈಗ ಕಲೆಯಲ್ಲಿ ಕಮಿಟ್ಮೆಂಟ್ ಸ್ವಲ್ಪ ಕಡಿಮೆ ಆಗ್ತಾ ಇರುವ ಕಾಲ, ಇದು ಅವಧಿಯೆಲ್ಲ ಕಡಿಮೆ ಆಗಿ ಸ್ಪೀಡಾಗಿ ಕಲೆಯ ಸ್ವರೂಪ ಬೇರೆ ಆಗಿದೆ. ಇವರೆಲ್ಲ ಹಳೇ ಬಯಲಾಟದಲ್ಲಿ ತಯಾರಾದವರು, ಒಂದೇ ಶೋಕಿಯಲ್ಲಿದ್ದೆವು. ಪ್ರಾಯದ ವ್ಯತ್ಯಾಸ ಗೊತ್ತಾಗದ ಹಾಗೆ ನಾವಿಬ್ಬರು ಮಾತಾಡ್ತಿದ್ದೆವು. ತುಂಬ ಒಳ್ಳೆ ಕಲಾವಿದ, ಒಳ್ಳೆ ಮನುಷ್ಯ. ಮುಂಡಾಜೆ ಸದಾಶಿವ ಶೆಟ್ಟಿ ಹಾಗೂ ಮುಂಡಾಜೆ ಬಾಲಕೃಷ್ಣ ಶೆಟ್ಟಿ ಸಹೋದರರಾಗಿದ್ದು, ಇಬ್ಬರೂ ಕೂಡ ಯಕ್ಷಗಾನ ಕ್ಷೇತ್ರದಲ್ಲಿ ಅಮೋಘ ವಾಕ್ಚಾತುರ್ಯ ಹಾಗೂ ನಟನೆಯ ಮೂಲಕ ಗುರುತಿಸಿಕೊಂಡವರು. ಕೋಟಿ ಚಿನ್ನೆಯ ಪಾತ್ರಗಳಲ್ಲಿ ಮಿಂಚಿ ಅದ್ಭುತ ನಟನೆಯ ಮೂಲಕ ಇಬ್ಬರು ಸಹೋದರರು ಕತೆಗೆ ಜೀವವನ್ನ ತುಂಬುತ್ತಾ ಇದ್ರು. ಸಹೋದರರು ಯಕ್ಷಗಾನ ರಂಗದಲ್ಲಿ ಕಮಾಲ್ ಮಾಡಿದವರು ಎಂದರೆ ಅತಿಶಯೋಕ್ತಿ ಆಗಲಾರದು. ಖ್ಯಾತ ಯಕ್ಷಗಾನ ಕಲಾವಿದ ಅಮುಂಜೆ ಮೋಹನ್ ಕುಮಾರ್ ಹೇಳುವ ಪ್ರಕಾರ, ಅವರ ಎದುರು ಪಾತ್ರದಲ್ಲಿ ಮುಂಡಾಜೆ ಸದಾಶಿವ ಶೆಟ್ಟಿ ಸಿಕ್ಕಾಗ ಸಂಭಾಷಣೆ ಯಾವಾಗಲೂ ಸ್ವಾರಸ್ಯಕರವಾಗುತ್ತಿತ್ತು ಎಂದು ಮನದಾಳದ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಸದಾಶಿವ ಶೆಟ್ಟಿಯವರಿಗೆ ಮೇಳದಲ್ಲಿದ್ದ ಸಂದರ್ಭದಲ್ಲಿಯೇ ಎದೆ ನೋವು ಕಾಣಿಸಿಕೊಂಡಿತ್ತು. ಆ ನೋವಿನಲ್ಲೂ ಅವರು ಪುಣ್ಯಕ್ಷೇತ್ರವಾದ ತಿರುಪತಿಗೂ ಕೂಡ ತೆರಳಿ ಬಂದಿದ್ರು. ಇದೇ ವೇಳೆ 2 ಮೈನರ್ ಅಟ್ಯಾಕ್ ಆಗಿದ್ದು 99% ಹಾರ್ಟ್ ಬ್ಲಾಕ್ ಆಗಿತ್ತು. ಆದರೂ ಸದಾಶಿವ ಶೆಟ್ಟಿಯವರು ಸಾವನ್ನ ಗೆದ್ದು ಬಂದಿದ್ರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದು ಡಿಸ್ಚಾರ್ಜ್ ಸಹ ಆಗಿದ್ದ ಮುಂಡಾಜಿಯವರು ಶನಿವಾರ ರಾತ್ರಿ ಇದ್ದಕ್ಕಿದ್ದಂತೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಈ ವರ್ಷದ ಕಟೀಲಿನ ತಿರುಗಾಟದ ಕೊನೆಯ ಯಕ್ಷಗಾನ ಸೇವೆಯಲ್ಲಿ ಸದಾಶಿವ ಶೆಟ್ಟಿಯವರೇ ಮಂಗಳ ಹಾಡಿ ಬಂದಿದ್ರು. ಅದೇ ಅವರ ಯಕ್ಷಗಾನ ಪಯಣದ ಕೊನೆಯ ವೇದಿಕೆಯಾಗಿತ್ತು. 56 ವರ್ಷಗಳ ಕಾಲ ಸುದೀರ್ಘವಾಗಿ ಯಕ್ಷಗಾನ ರಂಗದ ಸೇವೆ ಸಲ್ಲಿಸಿದ ಮುಂಡಾಜೆ ಸದಾಶಿವ ಶೆಟ್ಟಿಯವರು ಅಗಲಿರುವುದು ನಿಜಕ್ಕೂ ಕೂಡ ಯಕ್ಷಗಾನ ಲೋಕಕ್ಕೆ ಅಪಾರ ನಷ್ಟವಾಗಿದೆ. ಕಲೆಯ ಜಗತ್ತು ಅವರನ್ನ ಬಹುಮಾನಿಸಿ ನೋಡಿದಂತೆ ಅವರು ಮಾಡಿದ ಪಾತ್ರಗಳು, ಅವರ ಸಜ್ಜನಿಕೆ, ವೇದಿಕೆಯ ಮೇಲಿನ ಅವರ ಜೀವಂತಿಕೆ ಸ್ಮರಣೆಯಾಗಿ ಉಳಿಯುತ್ತೆ. ಭಗವಂತ ಅವರ ದಿವ್ಯ ಆತ್ಮಕ್ಕೆ ಚಿರಶಾಂತಿಯನ್ನ ನೀಡಲಿ ಎಂದು ನಮ್ಮ ಪ್ರಾರ್ಥನೆ.